ನಗರದ ಹಲವರಿಗೆ ಮನೆ ಹಾಗೂ ಲೋನ್ ಕೊಡಿಸುವುದಾಗಿ ವಂಚನೆ ಮಾಡಿ ಜನರು ಕಣ್ಣೀರಿಡುವಂತೆ ಮಾಡಿರುವ ಘಟನೆಯೊಂದು ನಡೆದಿದೆ. ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷೆ ದೀಪಾ ಗೌರಿಯವರ ಜೊತೆ ಕಾಣಿಸಿಕೊಳ್ತಾ ಇದ್ದ ಮಹಿಳೆಯೇ ಇದಕ್ಕೆಲ್ಲ ಕಾರಣವೆಂದು ಹೇಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕಪ್ಪು ಹಣವನ್ನ ನಾವು ಲೋನ್ ಮುಖಾಂತರ ಕೊಡುತ್ತೇವೆ ಎಂದು ಹೇಳಿಕೊಳ್ಳುತ್ತಾ ಜನರನ್ನ ವಂಚನೆ ಮಾಡಿರುವ ಮಹಿಳೆಯನ್ನ ಹಳೆ ಹುಬ್ಬಳ್ಳಿ ಮಹಾನಗರದ ಪೂರ್ಣಿಮಾ ಮಹೇಶ ಸವದತ್ತಿ ಎಂದು ಗುರುತಿಸಲಾಗಿದೆ. ಆಕೆಯ ಆಡಿಯೋವೊಂದು ವೈರಲ್ ಆಗಿದೆ. ಇನ್ನು ಮಹಿಳೆಯ ವಿರುದ್ಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲೋ, ನಮಸ್ಕಾರ ರೀ ಮೇಡಮ್ ಅವ್ರೆ. ನಮಸ್ಕಾರ ರೀಪ್ಪ. ಇವತ್ತು ಕರ್ಕೊಂಡು ಹೋಗಂತ ಹೇಳಿದ್ರಲ್ಲ ಅದಕ್ರಿ? ಇಲ್ಲ ಸರ್, ಇಲ್ಲ ಅಂತ ಅದ ಕಾಲ್ ಮಾಡಿದ್ದೆ ನಾನು. ಸರ್ ನಾ ಇಲ್ಲ ತಡಿ ಬರ್ತೇನೆ, ಇಲ್ರಿ ಕರ್ಕೊಂಡ್ ಬರತ್ತೀನಿ, ಅವ್ರ ಮಾತಾಡ್ತಾರಂತ, ನೀವು ಏನು ಹೇಳತ್ತಿಲ್ಲ, ಅವ್ರಿಗೆ ಹೇಳ್ಬಿಡ್ರಿ ನೀವು ಡೈರೆಕ್ಟ್ ಅಂದ್. ಮಧ್ಯಾಹ್ನ 3 ಗಂಟೆ ಹಿಂಗ್ ಬರ್ತಾರಂತ್ರಿ ಅವ್ರು. ಇಲ್ರಿ ಮೇಡಮ್, ಏನ್ ಮಾಡ್ಬೇಕಂತನ್ರಿ, ನಾವು ನಮ್ಮ ಇದು ಮನೆ ಕಡೆ ಜಾಗ ಐತಲ್ರಿ ಮೇಡಮ್, ತಗದಾರಲ್ರಿ ಅವ್ರ ಅನ್ನದಂತ್ರಿ ಅದ, ಮತ್ತ ನಾವ್ ಹುಡುಗ ಎಲ್ಲ ಅವ್ರ ಅನ್ನದಂತ್ರಿ ಅದ, ಅವೇ ಸರ್ ಅನ್ನಾರದಂತ್ರಿ. ಅಬ್ಬಾಯ್ ಸರ್ ಅಣ್ಣಾರ ಅದಂತ್ರಿ. ಯಾಕಂಗ್ ಗೊತ್ತೇನ್ರಿ ಮೇಡಮ್, ನಾವ್ ಇಲ್ಲಿ ಮನೆಗಿನವ್ರೆಲ್ಲ ಹೋಗಿದ್ವಿ ರೀ ಮೇಡಮ್, ಎಲ್ಲಾ ನಮ್ಮ ಓನಾಗಿನ ಮಂದಿ ರೀ, ಓನಾಗಿನ ಮಂದಿ ಎಲ್ಲಾರು ಹೊಂಟಿದ್ವಿ ರೀ ಮೇಡಮ್, ಅಭಯ ಸರ್ ಮನೆಗ್ ಹೊಂಟಿದ್ವಿ ರೀ ಮೇಡಮ್, ಸಂಡೆ ಹೊಂಟೇವ್ರಿ ಮೇಡಮ್. ಅವಾಗ ಸಂಡೆ ಹೊಂಟೇವ್ರಿ. ಅಲ್ಲೇ ಒಂದ್ ಮಾತ್ ಕೇಳ್ತೀನಿ ತಗೋರಿ ಮೇಡಮ್ ಸರ್ ಅಂತೇಳಿ ಒಂದ್ ಮಾತು ಹೇಳೋಣ ಅಂತ ಮೇಡಮ್ ನಿಮ್ಗೆ ಹೇಳಿದ್ರಿ. ಅವ್ರಿಗೆ ಅಬ್ಬಾಯ್ ಸರ್ ಅಣ್ಣಾರ ಬರೋದಿಲ್ಲ ಅದ್ರ. ಇಲ್ಲ ಅನ್ನಾರಲ್ರಿ, ಅಭಯ ಸರ್ ಕೇಳ್ತೀವ್ರಿ. ಅಬ್ಬಾಯ್ ಸರ್ ಕೇಳ್ರಿ. ಅಂದ್ರ ಈ ಹಂಗ್ ಕೆಲವಂಗಿಲ್ರಿ ಮೇಡಮ್, ಬ್ಯಾರೆ ಕೇಳ್ತೀವ್ರಿ. ಹಂಗ ಅದು ಬಡವ್ರ ಮಂದಿಗೆ ಲೋನ್ ಕೊಡ್ತಿದಿಲ್ರಿ ಸರ್ ಅಂತೇಳಿ ಹಂಗ್ ಕೇಳ್ತೀವ್ರಿ ಮೇಡಮ್. ನಿಮ್ಗೆ ಏನ್ ಬೇಕು ಅದ್ ಕೇಳ್ರಿ. ಆದ್ರೆ ಇದು ನಾವು ವೈಯಕ್ತಿಕವಾಗಿ ನಿಮ್ಗೆ ಹೇಳೇವ್ ಮೊನ್ನೆ, ಡಿ ಕೆ ಶಿವಕುಮಾರ್ ಕೊಡಾಕತ್ತಾರ ಇದ್ ರೊಕ್ಕ ಅಂತ ಹೇಳಿ, ಇದು ಒಳಗಿಂದ ಒಳಗ್ ನಾವು ಕೊಡಾಕತ್ತೀವಿ ರೊಕ್ಕ ಅಂತ ಹೇಳಿ. ನಿಮ್ಗೆ ನಾ ಅವತ್ ತಿಳಿಸಿ, ನೀವ್ ಇದ್ರಿ ಇಲ್ಲ ಅವತ್ ನಾ ಹೇಳುವಾಗ? ಇಲ್ರಿ ಮೇಡಮ್, ನನ್ಗೆ ಗೊತ್ತಿಲ್ಲ. ನೀವ್ ಇದ್ದಿದ್ದಿಲ್ಲ ಅವತ್ತ? ಇಲ್ರಿ ನಿಮ್ ಚಿಂತಾ ಮತ್ತು ನಿಮ್ಮ ಚಿಂತಾ ರವ ಅಷ್ಟ ಇದ್ರು. ಇದು ನಾವು ಡಿ ಕೆ ಶಿವಕುಮಾರ್ ಕೊಡಾಕತ್ತಾರ ರೊಕ್ಕ. ಹೌದನ್ರಿ? ಮತ್ತೆ ಸರ್ ಇಲ್ಲ ಅಬ್ಬಾಯ್ ಸರ್ ಇಲ್ಲ, ಅವ್ರು ಇರ್ತಾರ. ನಾವ್ ಅಬ್ಬಾಯ್ ಸರ್ ಜೊತೆ ಮಾತಾಡತಿಲ್ಲ ಇವಾಗ. ಅಬ್ಬಾಯ್ ಸರ್ ಇಲ್ಲ ವ್ಯವಹಾರ. ನಾವು ಕೆಪಿಸಿಸಿ ಅಧ್ಯಕ್ಷರ ಕಡೆಯಿಂದ ಮಾಡ್ತೀವಿ ಕೆಲಸ. ಕೆಪಿಸಿಸಿ ಅಂದ್ರೆ ಕಾಂಗ್ರೆಸ್ ಮೇನ್ ಡಿ ಕೆ ಶಿವಕುಮಾರ್. ಹೌದು, ಗೊತ್ತಾಯ್ತು ಅವ್ರ. ನಾವ್ ಅಲ್ಲಿ ಅವ್ರದ್ದು ಬ್ಲಾಕ್ ಮನಿ ಇದ್ದಿದ್ದು ನಾವ್ ಹಂಚಾಕತ್ತೀವಿ ಅಷ್ಟ. ಹೌದನ್ರಿ? ನಿಮ್ಗ್ ಮತ್ ನಾ ಮೊನ್ನೆ ಅದೇ ಹೇಳಿ ಬಂದಿದ್ದವ್ರಿಗೆ, ನಿಮ್ಗೇನ್ ಸರ್ ಅವ್ರು? ನಾವ್ ಅದೇ ಹೇಳಿ ಬಂದಿದ್ದು ನಾವು ಮೊನ್ನೆ ಚಿಂತಾಗ. ನಂಗೆ ಗೊತ್ತಿಲ್ರಿ ಮೇಡಮ್. ಬ್ಲಾಕ್ ಮನಿ ಹಂಚಾಕತ್ತೇವ್ ನಾವು, ಹಂಗಾಗಿ ಸ್ವಲ್ಪ ಅವ್ರು ಹಂಗಾಗಿ ಲೇಟ್ ಆಗತೈತ್ರಿ. ಅವ್ರು ಯಾವಾಗ ಹಂಚಂತಾರ ನಾವ್ ಹಂಚ್ಬೇಕು. ಅಂದ್ರೆ ಇವತ್ತು ಕರ್ಕೊಂಡ್ ಹೋಗಕ್ ಅಂತ ಹೇಳಿದ್ರಲ್ರಿ ಮೇಡಮ್, ಕರ್ಕೊಂಡ್ ಹೋಗ್ತೀರ ಅಂತ ಇಲ್ಲ ಕರ್ಕೊಂಡ್ ಹೋಗೇನಿ. ಇಲ್ಲ ಕರ್ಕೊಂಡ್ ಹೋಗಕ್ ನನ್ನೇನ್ ಅಭ್ಯಂತರ ಇಲ್ಲ. ನಾನ್ ಇವ್ರ ಜೊತೆ ಮಾತಾಡ್ಸಲ್ಲ, ಇದು ಅಬ್ಬಾಯ್ ಸರ್ ಅವ್ರ ಭೇಟಿ ಮಾಡ್ಸತಿಲ್ಲ ನಾನು. ಅಲ್ಲಿ ಮೇನ್ ಯಾರು ನಾನು ಸರ್ ಅಂತ ಕೊಟ್ಟೇನಿಲ್ಲ ರೊಕ್ಕ, ಅವ್ರಿಗೆ ಭೇಟಿ ಮಾಡ್ಸಕ್ ನಾ. ಅಂದ್ರ ಇವ್ರ ಹೆಸರು ಅಬ್ಬಾಯ್ ಸರ್ ಅಂತ ಹೇಳಿದ್ರಲ್ರಿ, ಅದ್ರ ಸಂಬಂಧ ನಾನು ಇವ್ರಿಗಂತ ತಿಳ್ಕೊಂಡೇನ್ರಿ ಮೇಡಮ್. ನಾವ್ ಕೆಪಿಸಿಸಿ ಅಧ್ಯಕ್ಷರಿಂದ ಕೆಲಸ ಮಾಡ್ತೇವಿ.